ಕೋವಿಡ್-19 ನಲ್ಲೂ ಆರ್ಥಿಕ ದೃಢತೆಯನ್ನ ಕಾಪಾಡುವ ಕೆಲಸ ದೇಶ ಮಾಡಿದೆ. ಇದಕ್ಕೆ ಕಾರಣ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತು ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮನ್ ಎಂದು ಎಲ್ಲರಿಗೂ ತಿಳಿದ ವಿಚಾರ. ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನ ರಾಜಕೀಯ ಬೇಳೆ ಬೇಯುವುದಿಲ್ಲ ಅಂತ ಶಾಸಕ ಸಂಜೀವ ಮಠಂದೂರು ಅವರು ಕಾಂಗ್ರೆಸ್ ಪ್ರತಿಭಟನೆಗೆ ತಿರುಗೇಟು ನೀಡಿದ್ದಾರೆ. ಕೋವಿಡ್-19 ಸಂದರ್ಭದಲ್ಲೂ ಅಭಿವೃದ್ಧಿ ಕಾರ್ಯಗಳು ಎಲ್ಲಾ ಕಡೆಯಿಂದ ನಿರಂತರವಾಗಿ ನಡೀತಾ ಇದೆ. ಎಲ್ಲಿಯೂ ಅಭಿವೃದ್ಧಿ ಕಾರ್ಯ ಕುಂಠಿತವಾಗಿಲ್ಲ. ಅದರ ಎಡೆಯಲ್ಲಿ ಕಾಂಗ್ರೆಸ್ ಪಕ್ಷ ರಾಜಕೀಯವಾಗಿ ಕೊರೋನಾ ಸಂದರ್ಭದಲ್ಲಿ ಜನರ ಮನಸ್ಸನ್ನ ಡೈವರ್ಟ್ ಮಾಡಲು ಬೆಲೆ ಏರಿಕೆ ನೆಪದಲ್ಲಿ ಪ್ರತಿಭಟನೆ ಮಾಡ್ತಾ ಇದೆ. ಇದೇ ಕಾಂಗ್ರೆಸ್ ಈ ದೇಶದಲ್ಲಿ ಹೆಚ್ಚಿನ ಅವಧಿಯಲ್ಲಿ ಆಡಳಿತ ಮಾಡಿ ಭ್ರಷ್ಟಾಚಾರ ಮತ್ತು ಹಣದುಬ್ಬರಕ್ಕೆ ಎಷ್ಟು ಕೊಡುಗೆಯನ್ನ ಕೊಟ್ಟಿದೆ ಅಂತ ಜನ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. 2012ರ ಮಧ್ಯೆ ದೇಶದಲ್ಲಿ ತೈಲ ಬೆಲೆ ₹80 ದಾಟಿತ್ತು. ಆಗ ಯಾವುದೇ ಕೊರೋನಾ ಸಮಸ್ಯೆ ಇರಲಿಲ್ಲ. ಇವತ್ತು ದೇಶದಲ್ಲಿ ಒಂದಷ್ಟು ಕೋವಿಡ್-19 ಸಮಸ್ಯೆ ಎದುರಾದಾಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಧಾರಣೆ ಏರಿಳಿತವಾದಾಗ ಒಂದಷ್ಟು ವ್ಯತ್ಯಾಸವಾಗಿದೆ. ಬಹುಶಃ ಇದು ತಾತ್ಕಾಲಿಕ. ಮುಂದಿನ ದಿನಗಳಲ್ಲಿ ಈ ದರ 100ಕ್ಕೆ 100 ಕಡಿಮೆಯಾಗಲಿದೆ ಅಂತ ಹೇಳಿದ ಶಾಸಕ ಸಂಜೀವ ಮಠಂದೂರು ಅವರು ಇಂತಹ ಸಂದರ್ಭವನ್ನು ರಾಜಕೀಯ ಉದ್ದೇಶಕ್ಕೆ ಕಾಂಗ್ರೆಸ್ ಬಳಕೆ ಮಾಡೋದು ಸರಿಯಲ್ಲ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಕೂಡ ಈ ದೇಶವನ್ನ ಆಡಳಿತ ಮಾಡಿದ ರಾಜಕೀಯ ಪಾರ್ಟಿ. ಸಂಕಷ್ಟದ ಸಂದರ್ಭದಲ್ಲಿ ಜನರ ಮನಸ್ಸನ್ನ ಬೇರೆಡೆಗೆ ಡೈವರ್ಟ್ ಮಾಡುವ ಸಂಗತಿಯನ್ನ ಕಾಂಗ್ರೆಸ್ ಮಾಡಬಾರದು ಮತ್ತು ಇಂತಹ ಸಂದರ್ಭದಲ್ಲಿ ರಾಜಕೀಯ ಬೇಳೆ ಬೇಯುವುದಿಲ್ಲ ಅಂತ ಅವರು ತಿಳಿದುಕೊಳ್ಳಬೇಕು ಅಂತ ಹೇಳಿದರು. ಕಾಂಗ್ರೆಸ್ ಪಾರ್ಟಿ ರಾಜಕೀಯವಾಗಿ ಒಂದಷ್ಟು ಈ ಕೊರೋನಾ ಕೋವಿಡ್-19 ಇರುವಂತಹ ಸಂದರ್ಭದಲ್ಲಿ ಜನರ ಮನಸ್ಸನ್ನು ಡೈವರ್ಟ್ ಮಾಡಲಿಕ್ಕೆ ಇವತ್ತು ಬೆಲೆ ಏರಿಕೆಯ ನೆಪದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಇದೇ ಕಾಂಗ್ರೆಸ್ ಈ ದೇಶದಲ್ಲಿ ಹೆಚ್ಚಿನ ಅವಧಿಯಲ್ಲಿ ಆಡಳಿತ ಮಾಡಿ ಭ್ರಷ್ಟಾಚಾರಕ್ಕೆ ಹಣದುಬ್ಬರಕ್ಕೆ ಎಷ್ಟು ಕೊಡುಗೆಯನ್ನು ಕೊಟ್ಟಿದೆ ಅಂತೇಳಿ ಜನ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. 2012ರ ಮಧ್ಯದಲ್ಲಿ ಈ ದೇಶದಲ್ಲಿ ಡೀಸೆಲ್ ಪೆಟ್ರೋಲ್ನ ದರ ₹80 ದಾಟಿತ್ತು. ಆಗ ಯಾವುದೇ ಕೋವಿಡ್-19 ಮತ್ತು ಯಾವುದೇ ಸಮಸ್ಯೆಗಳಿರಲಿಲ್ಲ. ಆದರೆ ಇವತ್ತು ದೇಶದಲ್ಲಿ ಒಂದಷ್ಟು ಕೋವಿಡ್-19ನ ಸಂದರ್ಭದಲ್ಲಿ ಸಮಸ್ಯೆಗಳು ಎದುರಾದಾಗ ದೇಶದ ನಮ್ಮ ಅಂತರ್ದೇಶೀಯ ಮಾರುಕಟ್ಟೆಯಲ್ಲಿ ಈ ಒಂದು ಧಾರಣೆಗಳು ಏರಿಳಿತ ಆದಾಗ ಒಂದಷ್ಟು ವ್ಯತ್ಯಾಸಗಳಾಗಿದೆ. ಬಹುಶಃ ಇದು ತಾತ್ಕಾಲಿಕ. ಮುಂದಿನ ದಿನಗಳಲ್ಲಿ ಈ ದರ 100ಕ್ಕೆ 100 ಕಡಿಮೆ ಆಗಲಿಕ್ಕಿದೆ. ಇಂತಹ ಸಂದರ್ಭವನ್ನು ಬಹುಶಃ ರಾಜಕೀಯ ಉದ್ದೇಶಕ್ಕೆ ಕಾಂಗ್ರೆಸ್ ಬಳಕೆ ಮಾಡೋದು ಸರಿಯಲ್ಲ. ಕಾಂಗ್ರೆಸ್ ಕೂಡ ಈ ದೇಶವನ್ನು ಆಳಿದಂಥ ಒಂದು ರಾಜಕೀಯ ಪಾರ್ಟಿ. ಇವತ್ತು ಸಂಕಷ್ಟದಲ್ಲಿರುವಾಗ ಜನರ ಮನಸ್ಸನ್ನು ಬೇರೆಡೆಗೆ ಆ ಒಂದು ಡೈವರ್ಟ್ ಮಾಡುವಂಥ ಸಂಗತಿಯನ್ನು ಕಾಂಗ್ರೆಸ್ ಮಾಡಬಾರ್ದು. ಈ ರಾಜಕೀಯ ಬೇಳೆ ಯಾವಾಗಲೂ ಬೇಯುವುದಿಲ್ಲ ಎನ್ನುವಂಥ ಸಂದೇಶವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನಮ್ಮ ನಾಯಕರಿಗೆ ಹೇಳ್ತಾ ಇದ್ದೀನಿ.